ನೀವ್ ನೋಡ್ದ ಹಾಗೆ ಇಲ್ಲ, ತುಂಬಾ ಜೋರಿದ್ದೀರಾ, ಇಲ್ಲ ಹಾಡೆಲ್ಲ ಬರ್ದಿದ್ದೀರಾ ಅಂದ್ರು ಶ್ರುತಿ. ಅದು ನಮ್ ಮನುಷ್ಯನಿಗೆ ನೋವಾದಾಗ್ಲೂ ಕೂಡ ಮನಸ್ಸಿನಿಂದನೇ ಮಾತು ಬರುದು ಮೇಡಮ್. ಸಂಬಳ ಅಂಬ್ರ ಸಂಘದವ್ರದೆಲ್ಲ ಸಂಬಳ ನಮ್ಮಿಂದ ತಕಂತ್ರ ಯಾವ ಬ್ಯಾಂಕ್ ಅಲ್ಲಿ ಯಾವ ಸೊಸೈಟಿಯಲ್ಲಿ ಇತ್ತು ಹೇಳು. ಇದಿಲ್ಲ ಸರ್, ಅಂದ್ರೆ ಗೊತ್ತಿಲ್ಲ ಅವರಿಗೆ ಯಾವ ರೀತಿ ಇವ್ರು ಮಾಡ್ಕೊಂಡು ಹೋಗ್ತಾ ಇದ್ರ ಅನ್ನೋ ಬಗ್ಗೆ ಗೊತ್ತೇ ಇಲ್ಲ. ಈಗ ಒಂದೊಂದ್ ಮನೆಯಲ್ಲಿ ಒಂದೊಂದ್ ರೀತಿ ರಿವಾಜ್ ಅಂತ ನಂಗೆ ತಗೋಕತ್ತ, ನನ್ನ ಅಕೌಂಟಾಗಿದ್ ನಿಂಗೆ ತಗೋಕತ್ತ ಇಲ್ಲ. ಅವ್ರ ಕಾನೂನು ಪ್ರಕಾರ ರಾಘು ಶೆಟ್ರಿಗೆ ಯಾರೋ ಇಬ್ರು ಕಾಲ್ ಮಾಡಿದ್ರು, ನಾವು ನೆಕ್ಸ್ಟ್ ವಾರ ನಾವು ಹಾಕುದಿಲ್ಲ, ಮೊನ್ನೆ ಶುಕ್ರವಾರ ಕಟ್ಟಿ ಐತಲ್ಲ, ನೆಕ್ಸ್ಟ್ ವಾರ ನಾವು ನಿಮ್ ಜೊತೆಗಿದ್ದೇವೆ, ಇಲ್ಲ ನಮ್ಮನಿಗೆ ಯಾರು ಬರ್ಲಿಲ್ಲ ಅಂದಿ ನಂಬ್ರ ನಾನ್. ಅದಕ್ಕೋಸ್ಕರ ಕೆಂಪ್ ಬಂದಮ್ರ. ಹೋ ಅದಕ್ ಬಂದದ್ದ, ನಾ ಬರ್ಲಿಲ್ಲ ಅಂದದಕ್ ಬಂದದ್ದ ಕೇಳಿ ನಾನು. ಈಗ ಏನಾಯ್ತು, ಯಾಕೆ ಅವರು ಮನೆಗೆ ಬಂದಿದ್ದು ಇವತ್ತು? ಯಾಕೆ ಅಂದ್ರೆ ಈಗ ನಿಮ್ಗೆಲ್ಲ ಪ್ರಿಯ ಮಾತಾಡ, ನಮ್ಗೆ ಅವ್ರ ಮಠಣ್ಣ ಸರ್ ಎಲ್ಲ ಬರ್ತಾರ ಅನ್ನುವ ಒಂದ್ ಕಲ್ಪನೆ ಕೂಡ ನಮ್ಗಿರ್ಲಿಲ್ಲ. ಮೊನ್ನೆ ಇಲ್ಲಿ ನಮ್ಮ ಇಲ್ಲಿ ಹೆರವಳ್ಳಿ ಇಂಥ ಊರಿಗೆ ನಾಳೆ ನಾವೇನ ಅವ್ರಿಗೇನು ಗಾಡಿ ಚಾರ್ಜ್ ಕೊಟ್ಟಿತ ಅಥವಾ ಒಂದು ಚಂದ ಮಾಡಿ ಒಂದು ನಾವೇ ಅಡ್ಗೆ ಮಾಡಿ ಊಟ ಹಾಕಿತ, ಅವ್ರಿಗೆ ಎಷ್ಟೊತ್ತಿ ಎಲ್ಲಿ ಹೋಗ್ಬೇಕು ಎಂತದ ಅಂತ ಅವ್ರಿಗೆ ಇದಿರುದಿಲ್ಲ ಪಾಪ. ಅಷ್ಟೊತ್ತು ಕೂತ್ಕೊಂಡಲ್ಲ ಬರ್ಕಲ್ಲ ಮರತಿ ಅವ್ರು ಅಲ್ಲಿಂದ ಇಲ್ಲಿ ಬಂದದ್ದಕ್ಕೆ. ನೀವು ಅವರು ಈಗ ಒಂಥರ ಒಂದು ಕೊಠಡ ಕಟ್ಟುವಾಗ ಇದು ತುಂಬಾ ಸ್ಟ್ರಾಂಗ್ ಆದ ಕಬ್ಬಿಣ ಅದೆಲ್ಲ ಹಾಕಿ ಫಿಲ್ಲರ್ ಮಾಡಿ ಅವ್ರು ಒಂದ್ ಕೊಠಡ ಕಟ್ತಾರೆ. ನಾವು ಅದು ಸ್ಲ್ಯಾಬ್ ಹಾಕ್ರ ಮೇಲೆ ಒಂದು ಅಡಿಗೆ ಒಂದ್ ಕೊಡ್ತಿರ್ ಕಣ ಮರದ ಗೂಟ, ಅದಷ್ಟೇ. ನಾವು ಅದಾದ್ರೂ ಆಗುವ ಅವ್ರ ಫಿಲ್ಲರ್ ಆಗಿ 4 ಕಡೆ ಅವ್ರು ತುಂಬಾ ಸ್ಟ್ರಾಂಗ್ ಆಗಿ ಇದ್ರಲ್ದವ್ರ. ನಾವು ಕೇವಲ ಒಂದು 4 ದಿನಕ್ಕ ಸ್ಲ್ಯಾಬ್ ಏನ್ ಬಿದ್ದೋಗ್ದಿದ್ದಂಗ ಒಂದು ಇದು ಕೊಡ್ತಾರಲ್ಲ ಆ ತರದ್ದೇನ್ಸ್ಗೆ ನಂಗೊಂದ್ ಸಮಸ್ಯೆ ಇದ್ರು. ನಮ್ಮ ಅಜ್ಜಿ ಹಂಗೆ ಮನೆ ಮಾಡಿ ಕೊಡ್ತಿ ಅಂತ ಹೇಳಿ ಮೊನ್ನೆ ಬೊಮ್ಮಾಯಿ ಎಲ್ಲ ಇಲ್ಲಿ ಮುಳ್ಳಿ ಕಟ್ಟೆ ಅಂತ ಅಲ್ಲಿ ಕರ್ದ ನಮ್ಮ ಅಜ್ಜಿನೇನ್ ಕಾರ್ ಮಾಡ್ಕೊಂಡು ಕರ್ಕೊಂಡ್ ಹೋಗಿ ಅವಳಿ ಒಂದ್ 80 ಎಷ್ಟೋ ವರ್ಷ ಆಯ್ತು ಈಗ ಅಜ್ಜಿ. ನೋಡಿ ನಾವೆಲ್ಲ ಎಂತ ಗೊತ್ತುಂಟಾ, ದುಡ್ಡಿಲ್ಲದೆ ನಾವು ಏನು ಬಾಕಿ ಮಾಡಿ. ಹೌದೌದು, ನಾ ಹೇಳ್ದೆ ಅವ್ರು ಇದ್ದಾನೆ ಅಂದ್ರೆ ನಾನ್ ಪ್ರತಿಯೊಬ್ಬರಿಗೂ ಹೇಳ್ತಿದ್ದೆ. ಇನ್ನೊಂದು ಏನಂದ್ರೆ 6500 ಜನ ಈಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಈ ಸ್ವಸಹಾಯ ಸಂಘದಿಂದ. ಹೇಗೆ ಅವರಿಗೆ ಕಟ್ಲಿಕ್ಕೆ ದುಡ್ಡಿಲ್ಲದೆ ಬಾಕಿಯಾಗಿ 1-2 ಕಂತು ಬಾಕಿಯಾಗಿದ್ದು 6500 ಜನ ಈಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರಿಗೆಲ್ಲ ಶಾಂತಿ ಸಿಗ್ಬೇಕಲ್ಲ, ಅದಕ್ಕೆ ನಾವು ಈ ತರ ಮಾಡ್ಲೇಬೇಕು. ಇದು ನಾನ್ ಹೇಳ್ದೆ ಅಲ್ಲ, ಈಗ ಒಂದು ಅಂದ್ರೆ ನಾವು ಏನು ಈಗ ನೀವು ಬತ್ರಿ ಅಂತ ಗೊತ್ತಿತ್ತು ನಮ್ಗೆ. ಇವ್ ನಾವು ಜಯಂತ ಸರ್ ನಿಮಗೆ ಕೂಡ ಗೊತ್ತಾಯ್ತಲ್ಲ, ಅವರು ಕೋರ್ಟಿಗೆ ಹೋಗುದಿಲ್ಲ, ಕಾನೂನು ಪ್ರಕಾರ ಇಲ್ಲ ಅಂತ ಕ್ಲೀನ್ ಗೊತ್ತಾಯ್ತಲ್ಲ. ಈಗ ಇಲ್ಲ ಅಂದ್ರೆ ನಾನು ಕೊಟ್ಟದೆ 3 ವಾರ ಆಯ್ತು, ರಾಘು ಶೆಟ್ರು ಕೊಟ್ಟದೆ ಒಂದು 6 ವಾರ ಆಗಿರ್ಬಹುದು, ನಾನ್ ಕೊಟ್ಟದೆ 3 ವಾರ ಆಯ್ತು. ಆಮೇಲೆ ನಂಗ್ ಮೇಡಮ್ನಿಗೆಲ್ಲ ಕಾಲ್ ಮಾಡಿಸಿ ಅವ್ರಿಗೆ ಜೋರ್ ಮಾಡಿ ಆಮೇಲೆ ಇಲ್ಲ ಮೇಡಮ್ ನಾನು ವಿಡಿಯೋ ಕಳಿಸ್ತೇನೆ ಅಂದೆ. ಅಂದ್ರೆ ನಾನು ವಿಡಿಯೋ ಕಳಿಸುವುದಿಲ್ಲ ಮೇಡಮ್ನಿಗೆ ಅನ್ನುವ ಒಂದ್ ಇದ್ರ ಮೇಲೆ ನಾನು ಹೇಳ್ದೆ, ನೀವು ಯಾರ್ಯಾರಿಗೆ ಎಲ್ಲೆಲ್ಲಿ ಮಾತಾಡಿದ್ರಿ, ಎಲ್ಲಿ ಕಾಲ್ ಮಾಡಿದ್ರಿ, ನಾನು ದೇವ್ರಿಗೆ ಸರಿಯಾದ ಅಂದ್ರೆ ನಾವ್ ಆತ್ಮ ಶುದ್ಧದಲ್ಲಿ ನಮ್ಗದು ಇನ್ನೊಂದು ಅಂತ ನೊಂದ ಹೆಣ್ಮಕ್ಕಳಿಗೆಲ್ಲ ಅವ್ರಿಗೊಂದು ಶಾಂತಿ ಸಿಗ್ಬೇಕು, ಯಾರಿಗೂ ಇನ್ ಮುಂದೆ ಆ ರೀತಿ ಆಗ್ಬಾರ್ದು, ಆ ತಾಯಿ ಆ ರೀತಿ ಎಲ್ಲ ಇದ್ ಮಾಡೋತಿ. ನೀವೆಲ್ಲ ಹೆಂಗ್ಸ್ರಲ್ದ, ಕೆಲವರಿಗೆಲ್ಲ ಓಪನ್ ಆಗಿ ಹೇಳಿದೆ ನಾನು, ನೀವ್ ಹೆಂಗ್ಸ್ರಲ್ದ, ನಿಮ್ಗೊಂದು ಮಾನವೀಯತೆ ಮನುಷ್ಯತ್ವ. ಮೊನ್ನೆ ಒಬ್ರಿಗೆ ವಿಡಿಯೋ ತೋರಿಸಿದೆ, ನಾವು ಸಾಲ ಕಟ್ಲಿಲ್ಲ ಅವತ್ತ, ಅದೇ ದಿನ ಅವ್ರ ಸಂಘಕ್ಕೆ ಬಂದ್ ಸಾಲ ಕೊಟ್ಟಿರು, ವಿತರಣೆ ಮಾಡ್ತಾ ಇದ್ರು ಮೇಡಮ್. ಅಲ್ಲಿ ಕಾಲ್ ಮಾಡ್ಕೊಂಡು ಅವ್ರಿಗೆ ಉಳಿತಾಯ ಬರಿಬೇಡಿ, ಅವ್ರು ಯಾವ ಮಾರ್ಗದಲ್ಲಿ ಹೋಗಿ ಫೋನ್ ಮಾಡಿರೋ ಗೊತ್ತಿಲ್ಲ ನಮ್ಮ ಸೇವಾ ಪ್ರತಿನಿಧಿ. ಆಮೇಲೆ ನಾ ಹೇಳ್ದೆ ನನ್ ವಿಷಯ ಅಂದ್ರೆ ನಾ ಇಲ್ಲ ರವಿಕುಲ ಅಂತ ಹೇಳ್ದಲ್ಲ, ಅವರೆಲ್ಲ ಮಾಡ್ತಿದ್ದ SP 1-2-3 ಜನ SP ಗಳು ಸೇರ್ಕೊಂಡ ಇನ್ನೊಂದ್ ಅಂಗನವಾಡಿಗೆ ಹೋಗಿ ಅವ್ರ ಹತ್ರ ನಮ್ಮ ಮೇಡಮ್ ಈಗ ಒಂದ್ 3-4 ಸಲ ಈಗ ಭೇಟಿ ಕೊಟ್ಟಿದ್ರು. ಇತ್ತೀಚೆಗೆ ಬಂದವರು ಹೊಸಬರು ಒಬ್ಬೊಬ್ಬರೇ ಹಿಂಗೆ ಆ ಕಡೆ ಟ್ರಾನ್ಸ್ಫರ್ ಮತ್ತವ್ರು ಬರ್ತಾರಲ್ಲ ಹಂಗೆ ಕಡೆ ಮೇಡಮ್ನಿಗೆಲ್ಲ ಅಂದ್ರೆ ಇಲ್ಲ ಸಲದೆಲ್ಲ ಹೇಳಿಬಿಟ್ಟಿದ. ಕಡೆ ಅವ್ರು ಕಾಲ್ ಮಾಡ್ಕೊಂಡು ಇಲ್ಲ ಅವ್ರು ಹಾಗಲ್ಲ, ಅವ್ರು ಚಂದ ಎಲ್ಲ ಒಂದ್ ಶಿಸ್ತಲ್ಲಿ ನೋಡ್ಕೊಂಡು ಹೋಗ್ತಾರೆ ಮಕ್ಳಿಗೆ. ನಾನು ನೋಡಿದ್ದೆ ಅವರಿಗೆ. ಇಲ್ಲ ನನ್ ಕಾಲ್ ಮಾಡ್ಕೊಂಡು ಶೀಲಾವತಿ ಮತ್ತೆ ಪುನಃ ವಿಡಿಯೋ ಮಾಡಿ, ಪುನಃ ಇಲ್ಲ ಮೇಡಮ್ ಮೊನ್ನೆ ಸಂಘದ ವಿಷಯ ಅಂತ ಹೇಳಿದ್ನಲ್ಲ ಅದೇ ಇಲ್ಲ ಅಂತೆ, ನೀವು ತುಂಬಾ ಎಲ್ಲ ಹೇಳಿದ್ರಂತೆ ಇವ್ರ ಬಗ್ಗೆ ಎಲ್ಲ. ಇಲ್ಲ ನಾನು ವಿಡಿಯೋ ಕಳಿಸ್ತೀನಿ ಅಂದೆ. ಅವ್ರದ್ ನಂಬರ್ ನಾ ಸೇವ್ ಮಾಡ್ಕೊಂಡಿಲ್ಲ. ಕಡೆ ಟೀಚರಿಗೆ ಕಳ್ಸಿ, ಟೀಚರ್ ಕಳ್ಸ್ರು ನೋಡಿ. ಟೀಚರ್ ಹೆದರ್ಕೊಂಡ, ಟೀಚರ್ ಸ್ವಲ್ಪ ಹೆದರಿಕೆ ಸ್ವಲ್ಪ ಅಡ್ಡಿಲಿಯ ಕಳ್ಸಿ ಮಾರ್ರ ಅಂದಿನ, ನಾನೇ ಕಳ್ಸಮೆ ನಿಮ್ಗೆ ಅಂತ ಕಳ್ಸಿ ಅಂದೆ. ಕಡೆಗೆ ನೋಡ್ಕೊಂಡ್ ಮತ್ತು ಪುನಃ ಹೇಳ್ರು, ಅಲ್ಲ ನೀವು ಅಷ್ಟು ತುಂಬಾ ಅಂದ್ರೆ ಇನ್ನು ನೀವ್ ನೋಡ್ದ ಹಾಗೆ ಇಲ್ಲ, ತುಂಬಾ ಜೋರಿದ್ದೀರಾ, ಇಲ್ಲ ಹಾಡೆಲ್ಲ ಬರ್ದಿದ್ದೀರಾ ಅಂದ್ರು ಶ್ರುತಿ. ಅದು ನಮ್ ಮನುಷ್ಯನಿಗೆ ನೋವಾದಾಗ್ಲೂ ಕೂಡ ಮನಸ್ಸಿನಿಂದನೇ ಮಾತು ಬರುದು ಮೇಡಮ್. ಮತ್ತೆ ತುಂಬಾ ಸಂತೋಷ ಆದಾಗ್ಲೂ ನಮ್ ಮನಸ್ಸಿನಿಂದನೇ ಮಾತು ಬರುದು. ಅದೇನ್ ಯಾರು ಹೇಳಿ ಕೊಟ್ಟದ್ದಲ್ಲ ನಂಗೆ ಅಂತದ್ದು ಅಲ್ಲ. ಅವ್ರು ಇನ್ನೊಬ್ರು ಕೇಂತಿದ್ರು, ಅವ್ರು ಹಾಡೆಲ್ಲ ನಿಮ್ಗೆ ಹೇಳಿ ಕೊಟ್ಟದ್ದಕ್ಕೆ ಅಂತಿದ್ರು ಒಬ್ರು. ಇಲ್ಲ ನಾವೇ ಇನ್ನೊಬ್ರು ಸರ ಅದು ಭಜನಾ ಇದ್ರವ್ರಂತೆ, ಇಲ್ಲಿ ಮಂಜುನಾಥೇಶ್ವರ ಭಜನಾ ಈ ಸಲ ತುಂಬಾ ಎಲ್ಲ ಭಜನಾ ತಂಡ ಆಗ್ತಾ ಇದೆ.
ಭಜನಾ ಮಂಡಳಿಯವರ ಒಬ್ರು ಟೈಲರ್ ಅವ್ರು ಹಿಂಗೆ ನಂಗೆ ಅದ್ರ ವಿಡಿಯೋ ಎಲ್ಲ ನೋಡ್ರ ಅವಾಗ ಕಾಲ್ ಮಾಡ್ರು ಒಬ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಅವ್ರು ಹಾಗೆ ಅಂದ್ರೆ ಎಲ್ರು ಹಾಗೆ ಮುಂದ್ ಬರ್ಬೇಕಂತ ಹೇಳಿ ಎಲ್ಲ ಅವ್ರಿಗೆ ಫೋನ್ ಮಾಡಿ ಅಥವಾ ಹಿಂಗೆ ಸಿಗ್ದಲ್ಲ ಕೇಂತಿದ್ರು ಕಡೆ ಇನ್ನೊಬ್ರು ಭಜನಾ ಅದೇ ಕಮಿಟಿಯ ಕಾರ್ಯದರ್ಶಿ ಏನೋ ಇರ್ಬೇಕಂತೆ. ಆಮೇಲೆ ಅವ್ರು ಎಂತ ಅದು ನಾನು ಅಲ್ಲಿ ಅವ್ರ ಜೊತೆ ಹೋಗಿ ಅವ್ರು ಯಾರಂತ ಹೋಗಿ ಕೇಳ್ಬೇಕಿತ್ತು ಭಜನೆ ಬಗ್ಗೆ ಎಲ್ಲ ಅವರು ಇದು ಹೇಳಿದ್ರು. ಅಂದ್ರೆ ನಾನ್ ಹೇಳ ಅದೇ ಮಾತನಾಡು ಅದಂದ್ರೆ ಅವತ್ತು ಅವ್ರು ಬಂದಲ್ಲ ಅಲ್ಲಿ ಹೇಳದ್ ಕಡೆ ಇವ್ರು ಹೇಳ್ರಂಬ್ರು ಇಲ್ಲ ಅವ್ರ ಯಾವತ್ತು ನ್ಯಾಯ ತಪ್ಪಿ ಹೋಗುದಿಲ್ಲ ಮತ್ತ ಅನ್ಯಾಯಕ್ಕೆ ಬಂದವ್ರು ಯಾರನ್ನು ಬಿಡುದಿಲ್ಲ ಅವ್ರು. ನೀವು ಹೋಗಿ ನೀವು ಸಂಘದಾಗಿದ್ರಿ ಯಾಕೇನ್ರ ಧರ್ಮಸ್ಥಳ ಸಂಘದಲ್ಲಿದ್ರೆ ಸಂಘದ ಪರವಾಗಿ ಬೇಕಾದ್ರೆ ಹೋಗಿ ಅಥವಾ ಇದೇ ವಿಷಯಕ್ಕೆಲ್ಲ ಹೋಗ್ಬೇಡಿ ಅವ್ರು ಆ ವಿಷಯದಲ್ಲಿ ಹೇಳಿದ್ರು ಅವ್ರು ಸಂಘದ ವಿಷಯಕ್ಕೆ ಹೇಳದ್ ಅಂತ ಹೇಳ್ರ ಕಡೆ. ಮತ್ ಇವ್ರಿಗೆ ಆಮೇಲೆ ಚಂದ್ರಾವತಿ ಹಣ ಕಟ್ಲಿಲ್ಲ ಅವತ್ತಿಡೀ ಯಾರ್ದು ಕಾಲ್ ಇಲ್ಲ ಯಾರು ಹೋಗ್ಲಿಲ್ಲ ಎಂತದು ಇಲ್ಲ ಎಲ್ಲಿ ಮೊನ್ನೆ ಶುಕ್ರವಾರ ದಿವ್ಸ. ಆಮೇಲೆ ನಾನ್ ಹೇಳಿದೆ ಅವಳಿಗೆ ಯಾರಿ ಚಂದ್ರಾವತಿ ನೀನ್ ಕೊಟ್ಬೇಡ ಅಂದ್ರ ನಾನ್ ಕೊಟ್ಲಿಲ್ಲ ಕಣೀಗ ನಂಗೆ ಯಾರು ಕೇಮ್ ಬರ್ಲಿಲ್ಲ ಅದಕ್ಕೆ ನೀನು ಕೊಟ್ಬೇಡ ಅಂತ ನಾನ್ ಹೇಳಿದೆ ಅಂತ ಹೇಳಿ ಅವ್ರ ಮಾತಿನ ಅಭಿಪ್ರಾಯ. ಅಂದ್ರೆ ಅವ್ರು ಹೊರಗಡೆಯಿಂದ ತುಂಬಾ ಮಾತಾಡ್ಕೊಂತ ಇದ್ರು ಎಲ್ಲ ಇದಕ್ಕೆಲ್ಲ ಸಂಬಂಧಪಟ್ಟವರೆಲ್ಲ ತುಂಬಾ ಮಾತಾಡ್ಕೊಂತ ಇದ್ರು. ಆಮೇಲೆ ಕಡೆ ಮೊನ್ನೆ ಭಾನುವಾರ ದಿವಸ 2 ಸಂಘಕ್ಕೆ ಬಂದಾಗ ಸ್ವಲ್ಪ ಏನು ಅಂದ್ರೆ ಆ ಮಾತಿಗೊಂದು ತಲೆ ಇಲ್ಲ ಬಿಡಲ್ಲ ಅವ್ರಿಗೆ ಅಂತ ಹೇಳ್ತಾರಲ್ಲ ಅದು ತುಂಬದ್ ಕೊಡ ತುಳುಕುದಿಲ್ಲ ಅಂತ. ನಾ ಹೇಳ್ದವಳಿ ಬರ್ದದ್ದಿದ್ರೆ ಓದ್ಬಹುದು ಅಥವಾ ಖಾಲಿ ಇದ್ರೆ ಬರಿಬಹುದು. ಈ ಗೀಚ್ ಹಾಕಿದ್ರೆ ಅದನ್ನ ಎಂತದು ಮಾಡ್ಕೋದ್ರಿ. ಕೆಲವ್ರಂದ್ರೆ ಗೀಚು ಮನೋಭಾವದ ವ್ಯಕ್ತಿಗಳಿರ್ತಾರೆ ಅವ್ರಿಗೆ ಎಂತ ಹೇಳಿದ್ರು ಅರ್ಥ ಆಗ್ತಿಲ್ಲ. ಯಾರಿಗೂ ಇದಿಲ್ಲ ಸರ್ ಅಂದ್ರೆ ಗೊತ್ತಿಲ್ಲ ಅವರಿಗೆ ಯಾವ ರೀತಿ ಇವ್ರು ಮಾಡ್ಕೊಂಡು ಹೋಗ್ತಾ ಇದ್ರ ಅನ್ನೋ ಬಗ್ಗೆ ಗೊತ್ತೇ ಇಲ್ಲ. ಈಗ ಒಂದೊಂದ್ ಮನೆಯಲ್ಲಿ ಒಂದೊಂದ್ ರೀತಿ ರಿವಾಜ್ ಅಂತ ಕಣಿ. ಒಬ್ರು ಮನೇಲಿ ಈಗ ಹೊಲಸಿನ ಹಣ್ಣಿನ ಕೊಡಬು ಮಾಡೋಕಾಗಂದ್ರೆ ಅಂತಂದ್ರೆ ಜಕ್ಕಣಿಯ ಇದೆ ದೈವಭೂತಗಳಿಗೆಲ್ಲ ಮಾಡಿ ಇಡ್ದೆ ನಾವು ತಿನ್ನೋಕಾಗ ಒಂದ್ ಪದ್ಧತಿ ಇತ್ತು. ಅದು ಒಬ್ಬೊಬ್ಬರ ಕಡೆ ಈಗ ನಿಮ್ ಕಡೆನೆ ಒಂದ್ ಪದ್ಧತಿ ಒಂದ್ ಮದ್ವೆ ಇರ್ಬೋದು ಇಲ್ಲೀಗ ಮದಿ ದಿನವೇ ಸಾಮಾನು ಊಟ ವೆಜ್ ನಾನ್ ವೆಜ್ ಎಲ್ಲ ಮಾಡ್ತಾರೆ. ಮದ್ವೆ ಅಂದ್ರೆ ಶುಭ ಕಾರ್ಯ ಅಲ್ಲೂ ನಾವ್ ಇಲ್ಲ ಜನರಿಗೆ ಹೆಂಗ್ ಅನುಕೂಲ ಹಂಗ್ ಮಾಡ್ಕೋತ್ರ. ಹೊಸಬ್ರು ಯಾರಾದ್ರೂ ಈಗ ನಾನು ಕೂಡ ಕಟ್ಟೋದಿಲ್ಲ ಅಂತ ಸೇರ್ಕೊಂಡಿದ್ದಾರೆ ಅವ್ರ ಇಲ್ಲೆಲ್ಲ ಅಂದ್ರ ಇದು ಹೇಳದ್ ಒಳ್ಳೆ ಐತಂತ ಯಾರು ಮುಂದ್ ಹಬ್ಬಕ್ಕೆ ಹೆದರಿಕೆ ಆತಿತ್ತು. ಈ ಕಡೆ ಬಂದ್ ಅಂದ್ರೆ ಅವರಿಗೆ ನಮ್ಗೊಂದ್ ಧರ್ಮಸ್ಥಳ ಅಂದ್ರೆ ಒಂದ್ ರೀತಿ ಅದು ಎಂತ ಗೊತ್ತುಂಟಾ ಈಗ ನೀವು 3 ಕಂತು ಬಾಕಿ ಆಯ್ತು. ಹೌದು ಇವ್ರದ್ದು 6 ಕಂತು ಬಾಕಿ ಆಯ್ತು. ಇವ್ರದ್ದು 1 ಕಂತು ಬಾಕಿ ಹೋಗುವಾಗ ಗೊತ್ತಾಗ್ತದೆ 2 ವಾರ ಅಲ್ಲಲ್ಲ. ಈಗ ಮೊನ್ನೆ ರಾಘು ಶೆಟ್ರಿಗೆ ಯಾರೋ ಇಬ್ರು ಕಾಲ್ ಮಾಡಿದ್ರು ನಾವು ನೆಕ್ಸ್ಟ್ ವಾರ ನಾವು ಹಾಕುದಿಲ್ಲ ಮೊನ್ನೆ ಶುಕ್ರವಾರ ಕಟ್ಟಿ ಆಯ್ತಲ್ಲ ನೆಕ್ಸ್ಟ್ ವಾರ ನಾವು ನಿಮ್ ಜೊತೆಗಿದ್ದೇವೆ ಹಾಕುದಿಲ್ಲ ಅಂತ ಹೇಳಿ. ಅದೇ ಇನ್ನೊಂದು ಟೀಮು ಮೊನ್ನೆ ಫೋನ್ ಮಾಡಿದ್ರು ಕುಂದಾಪುರ ಕಡೆಯಿಂದ. ಅವ್ರಿಗೆಲ್ಲ ನಿಮ್ಮ ರಾಘು ಶೆಟ್ಟಿ ಅವರದ್ದು ನಂಬರ್ ಎಲ್ಲ ಕೊಟ್ಟಿದೆ ಅವ್ರ ಗ್ರೂಪ್ ಅಲ್ಲೆಲ್ಲ ಆಡ್ ಮಾಡಿ ನೀವು ಜೊತೆಗೆ ಇದು ಕೆಲಸ ಮಾಡಿ ಅಂತ ಅವ್ರಿಗೆ ಒಂದು ನಂಬರ್ ಕೊಟ್ಟಿದ್ದಾರೆ ಮೊನ್ನೆ. ಅಲ್ಲ ನಾನೀಗ ಇದನ್ನ ಹಾಕರ್ ಮಾತ್ರ ಎಂತ ಅಂದ್ರೆ ನಮ್ದು ಎಂತ ಮಾಡ್ರ 2 ಸಂಘದವ್ರು ಸೇರಿ ನಿನ್ನೆ ಭಾನುವಾರ ಅಲ್ಲ 2 ಸಂಘದವ್ರು ಮತ್ತೆ 2 ಸಂಘದ ಸೇವಾ ಪ್ರತಿನಿಧಿಗಳು ಇಬ್ರು ಸೇರ್ಕೊಂಡು ಮಾತಾಡದ್ದು. ಅಂದ್ರೆ ನಂಗ್ ಸಾಲ ಬೇಕಂತ ಹೇಳಿ ಇನ್ನೊಬ್ರು ಸದಸ್ಯರ ಹತ್ರ ಅವ್ರ ಚಂದ್ರಾವತಿ ಸಂಘದಲ್ಲ ನಂಗೂ ಸಾಲ ಬೇಕು ಅದಕ್ಕೆ ನೀನ್ ಬಂದ್ ಸೈನ್ ಹಾಕಂತ ಹೇಳಿ ಹೇಳ ಅಂತ ಹೇಳ್ರ. ಅವಳು ಸೀದಾ ಇಲ್ಲ ನನ್ನ ಹತ್ರ ಬಂದ್ ನಾನು ನಂಗಂದ್ರೆ ಅವ್ರಿಗೆ ಹೇಳಿ ಕೊಡುವಂಗಿಲ್ಲ. ಅಂದ್ರೆ ಅವ್ರದ್ದು ಒಕ್ಕೂಟ ಬೇರೆ ನಂದೇ ಒಕ್ಕೂಟ ಬೇರೆ. ಅಂದ್ರೆ ಅಂದ್ರೆ ಹೇಳ್ದಂಗೆ ಕೇಳ್ತಾ ಇದ್ದಲ್ಲ ಅವಳು. ಇವಳಿಗೆ ಶೀಲಕ್ಕಂದ ರಕ್ಷಣೆ ಇತ್ತು ಅನ್ನುವ ಒಂದು ಮನೋಭಾವನೆ ಇತ್ತು. ನಂಗೆ ಯಾರು ಇಲ್ಲಿ ಎದ್ರು ಬಂದು ಮಾತಾಡೋರು ಯಾರು ಇಲ್ಲ. ಈ ಸೇವಾ ಪ್ರತಿನಿಧಿ ಕೂಡ ನಾನು ನ್ಯಾಯಕ್ಕೆ ನ್ಯಾಯ ಅನ್ಯಾಯ ಆದ್ರೆ ನಾನು ಯಾರಿಗೂ ಬಿಡುದಿಲ್ಲ. ನಾನು ಅವ್ರ ಹತ್ರ ಎಂತ ಗೊತ್ತುಂಟಾ ಇನ್ನು ಮೇಲೆ ಎಲ್ಲಿಯಾದ್ರೂ ಬಂದ್ರೆ ಹೇಳಿ ಸಂಚಾರಿ ಸ್ಟುಡಿಯೋದವ್ರನ್ನ ಕರಿತೀನಿ ಅವರ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟಿದ್ರೆ ಮತ್ತೆ ನಾವು ಕಟ್ತೇವೆ ಅಂತ ಹೇಳಿ. ನಿನ್ನೆನೆ ಇಲ್ಲಲ್ಲ ಮೊನ್ನೆ ಅವರು ರಾಘು ಶೆಟ್ಟಿ ಹತ್ರ ಹಂಗೆ ಸಂಚಾರಿ ಸ್ಟುಡಿಯೋದವ್ರು ಕರೀತಾರೆ ಅವ್ರಿಗೆ ದುಡ್ಡು ಆಗ್ತದೆ ಹಾಗೆ ಹೀಗೆ ಅವ ಹೇಳ. ನಾವು ಪ್ರತಿ ಒಂದಕ್ಕೂ ಖಡಕ್ ಉತ್ತರ ಕೊಟ್ಟಿದ್ವಿ. ಎಲ್ಲರೂ ಹೇಳ್ತಿದ್ರು ಅವ್ರ ನಮ್ಮ ಅವ್ರು ವಿನೋದ್ ಅವ್ರ ಫ್ಯಾಕ್ಟ್ರಿ ಆ ಕಡೆ ಬೈಲೂರು ಒಕ್ಕೂಟವೇ ಇತ್ತಲ್ಲ ಫ್ಯಾಕ್ಟ್ರಿ ಕೆಲವೊಂದು ಅವ್ರನ್ನ ಫೋನ್ ಇತ್ತಲ್ಲ ಎಲ್ಲರಿಗೂ ಕಳ್ಸಿ ಕೊಟ್ಟಾಳಂಬ್ರ. ಅಲ್ಲ ಕರೆಕ್ಟ್ ಮಾಡಿ ಹೇಳಿದ್ರು ಶೀಲಕ್ಕ ಮಾಡೋದು ಸರಿಯೇ ಐತ. ಶೀಲಕ್ಕನೇ ತಿರುಗಿ ಇದ್ರಂದ್ ನಾನೊಂದ್ ಅಷ್ಟು ಒಬ್ರು ಇಲ್ಲ ವಾಪಸ್ ನಮ್ಮ ಮನೆಯವ್ರಿಗೆ ಮೀಟಿಂಗ್ ಹೋದ್ರೆ ನಾವೆಲ್ಲ ಇಲ್ಲಿ ಒಟ್ಟಾಪದ ಒಂದು ಇದ್ ಮಾಡ್ಕೊಂಡು ಒಬ್ರು ಕಲರ್ ಸೀರೆ ಉಟ್ಕೊ ಬಂದ್ರೆ ನಾವ್ ಇಲ್ಲ ಹೋಗಿ ಮೊನ್ನೆದು ರಾಘು ಶೆಟ್ಟಿ ಅವರ 1,25,000 ಜನ ನೋಡಿ ಆಯ್ತು ಈಗ. ನಂದ್ ಹೌದು ನಂದ್ ಹೇಳ್ದಿ ನಂದ್ 29,000 30,000 ಹಂಗೈತಿ. ಇದು 1 ಲಕ್ಷದ ಅದೇ ನಾ ಹೇಳ್ದೆ ಕಮೆಂಟ್ ಸರ್ ಕೊಡ್ದಿರಿ ಎಂತ ಆತಿಲ್ಲ ನಮ್ಮನಿಗೆ ಯಾರು ಬರ್ಲಿಲ್ಲ ಅಂದಿ ನಂಬ್ರ ನಾನ್. ಅದಕ್ಕೋಸ್ಕರ ಕೆಂಪ್ ಬಂದಮ್ರ ಅದಕ್ ಬಂದದ್ದ ನಾ ಬರ್ಲಿಲ್ಲ ಅಂದದಕ್ ಬಂದದ್ದ ಕೇಳಿ ನಾನು.
ತಂಗಿ ಮಗ ಮೊನ್ನೆ ಹೇಳ್ತಿದ್ದ ದೊಡ್ಡವನ ಅವನ PUC ಇದಕ್ ITI ಮಾಡ್ತಾ ಇದ್ದ. ನಾನು ಅವ್ರ ಮಹೇಶ್ ಶೆಟ್ಟರ್ ಅಂತ ಹೈಕ ಕಾಣ್ತಿದ್ದೆ. ನಿಮ್ಮತ್ ಬೇರೆ ಕೆಲಸ ಇಲ್ಲ, ಅವರೆಲ್ಲ ಈಗ ಓಟಿ ನಿಲ್ಲುಕೆ ಪ್ಲಾನ್ ಮಾಡ್ತಿದ್ರು ನಿನ್ ಮಂಡಿ ಕಡೆ ಅಲ್ಲ ಶ್ರೀಶಪ್ಪ ಜನಕ್ಕೆಲ್ಲ ಕಡಿ ನಾನ್ ವಿಡಿಯೋ ಪೂರ್ತಿ ತೋರ್ಸುದು ನಿನ್ನಂಗೆ. ಅಣಯ್ಯ ಇಲ್ಲ ನನ್ ಮಗನ ಹತ್ರ ಅಣಯ್ಯ ಆಗಳ ಗಲಾಟಿ ಓದಿತ್ತ ಮಧ್ಯಾಹ್ನ ಕಿದಿತ್ತು ದಡಪ್ಪ ನಾನು ನಮ್ಮ ಮನೆಯವರಲ್ಲಿ ಮಾಡಲ್ಲ ಮೊನ್ನೆ ಮಳಿ ಬಂದಿತ್ತ ಮಾಡಿ ಎಂತದೋ ಅಡ್ಡ ಹಾಕೋಕೊಂಡ್ ತಗಡ್ ಹಾಕೋಕೊಂಡ್ ಮಾಡ್ಮೇಲೆ ಇದ್ರು. ನಾನಲ್ಲ ಅವ್ರದ್ದಲ್ಲಿ ಗಲಾಟೆ ಆಗಿ ಚಂದ್ರಾವತಿ ಫೋನ್ ಮಾಡಿ ಮಾತಾಡ್ತಿದ್ದೆ, ಪಟ್ಟ ಬಂದ್ರ ನಾನ್ ಫೋನ್ ಕಟ್ ಮಾಡ್ಲಿಲ್ಲ, ಅಲ್ಲೇ ಇಟ್ಟು ಕಿಚ್ಚಿ ಬಂದಿ. ಶೀಲಕ್ಕ ಬನ್ನಿ ನೀವು ಬರ್ಲಿಲ್ಲ, ನನ್ನನ್ನು ಕೇಳು ಬರ್ಲಿಲ್ಲ, ಅದಕ್ಕೆ ನಾ ಕೊಟ್ಟುದಿಲ್ಲ, ಯಾರು ಕೊಟ್ಬೇಡಿ ಅಂತಿದ್ರಿ ಅಂದ್ರ. ಹೌದ್ ನಾ ಹೇಳದೌದು, ಯಾರು ಕೊಟ್ಬೇಡಿ, ಎಂತ ಆಗುದಿಲ್ಲ, ಅದು ಏನ್ RBI ಅಂಡರ್ ಅಲ್ಲಿ ಇಲ್ಲ. ಈ ಒಂದು ಜಾಗದ ಗಲಾಟಿ ಅಥವಾ ಒಂದು ಮನೆ ಬಗ್ಗೆ ಜಾಗ ಅವ್ರು ಸೀಜ್ ಮಾಡಿ ಹೋತ್ರ ಜಾಗ ಓಲ್ ಆಚಿ ಬದಿ ಜಾಗ ನಂಗ್ ಬಂದಿತ್ತಂದಲ್ಲ ಒಂದು ಹೆಲ್ಸಿನ ಗಿಡ ಮಾವಿನ ಗಿಡ ನೋಡಕತ್ತ, ಅಥವಾ ಮನಿ ಅವ್ರು ಸೀಜ್ ಮಾಡಿ ಯಾರ್ಯಾರ ಹೆಸರಿಗೆ ಅದು ಐತಂತ ಅವ್ರು ಬಿಟ್ಕೊಡುವರಿ ನಾವ್ ಬಾಗಿಲು ತಕೊಂಡ್ ಹೋಗಿ ಮನಿ ಒಳಗ ಐಕಂಕತ್ತ. ಇಲ್ಲ ಇದು ಹಂಗೆ ಈ ಕಡೆ ಈ ಹೆಂಗಸರಿಗೆ ಗೊತ್ತಿಲ್ಲ ಅಂದ್ರೆ ಅಲ್ಲಿ ದುಡ್ಡೆಲ್ಲ ಕಟ್ಟಾತಿದ್ ಗೊತ್ತಿಲ್ಲ. ಈ ಕಡೆ ನಿಮ್ದು GST ಬೇರೆ, ಇದು ಬೇರೆ, ಅದು ಬೇರೆ. ಅದು ಅಲ್ಲೇ ಮತ್ತೆ ನೀವು ರವಿಕುಲ ಅಲ್ಲಿ ಹೇಳುಕೇನ್ ರವಿಕುಲ ನಂಗೆ ಜಾಗ ಕೊಟ್ಟಿರಾ ಅಥವಾ ನಂಗೆ ಮನೆ ಕೊಡ್ಸಿ ಕೊಟ್ಟಿರಾ, ನೀವ್ ಅವ್ರಿಗೆ ಹೇಳುವಂತದ್ದೇ. ನಿಮ್ಗೆ ಅಡ್ಡದಾರಿ ಹೋಪಂಗ್ ಮಾಡೋದೇ ದೇವ್ರೇ ಅದು. ಫಸ್ಟ್ ನಾ ಸುಮಾರು ಮಾತಾಡಿದೆ, ಕಡೆಗೆ ಹೇಳ್ದಿ ತಡಿ ನೀವು ವಿಡಿಯೋ ಮಾಡ್ಕಂತೆ ನಾನು ಕಡೆಗೆ ನೀವು ಅಲ್ಲ ವಿಡಿಯೋ ಮಾಡ್ಬೇಡಿ, ಅಲ್ಲಿ ನನ್ ಮಗಳಿದ್ದಾಳ ನಿಮ್ಗೂ ಮಕ್ಕಳ ಮರಿ ಇಲ್ಯಾ, ವಿಡಿಯೋ ಮಾಡ್ತೀಯಮ್ಮ ನೀವು. ಅಲ್ಲ ನಾ ವಿಡಿಯೋ ಮಾಡಿ ಹಾಕೋಕಲ್ಲ ಅಂದ್ರೆ ನೀವ್ ಇಷ್ಟಪ್ಪ ಜನ ಬಂದಿರಿಯಲ್ಲ, ಫಸ್ಟ್ ನಾ ಮಾತಾಡೋದ್ ಅಂದ್ರೆ ಕಡೆಗ್ ವಿಡಿಯೋ ಮಾಡ ಇಷ್ಟಪ್ಪ ಜನ ಬಂದಿರಿ, ನಾನ್ ಒಬ್ಳೆ ಮಾತಾಡ್ತಿದ್ದಿಲ್ಲ. ಕಡೆ ನಾಳೀಗ ಶೀಲಕ್ಕ ಹಾಂಗಂದ್ರ ಅಲ್ದ ಇವ್ರೆ ಹೌದೌದು ಶೀಲಕ್ಕ ಹಾಂಗಂದ್ ಹೌದಂದ್ರೆ ಎಲ್ಲರೂ ಬಸವನ್ ಗಂಡ ಮಂಡಿ ಆಡ್ತರು ಆಯ್ತ್ ಕಡೆಗೆ. ಅದಕ್ಕೆ ನಂಗೆ ಮಾತಾಡೋದಕ್ಕೊಂದು ಪ್ರೂಫ್ ಬೇಕಲ್ಲ, ಅದಕ್ಕೆ ನಾನು ವಿಡಿಯೋ ಮಾಡ್ಕೊಂತಿದ್ದೆ. ನಾನು ಇದುವರೆಗೆ ಈ ತರ ಎಲ್ಲ ಜಗಳಕ್ಕೈಲಿ ಇದಕ್ಕೈಲಿ ಅನ್ಯಾಯ ಅಂದ್ರೆ ನಾನ್ ಸ್ತ್ರೀ ಶಕ್ತಿಗಾರು ಅಷ್ಟೇ. ಒಂದ್ 2 ಸಂಘ ಇತ್ತಲ್ಲ, 2 ಸಂಘಕ್ಕೆ ಅವ್ರು ಹೇಳುದು ಎಂತಾರ ವಿಷಯ ನಿರ್ಣಯ ತಕೊಂಡ್ಕಿದ್ರೆ ಅಲ್ಲಿ ಹೆಡ್ ಮೇಡಮ್ ನಿಕೇನಿ ನಂಗೆ ಸೂಪರ್ವೈಸರ್ ಇದ್ರ ಟೀಚರ್ ಇದ್ರ ಎಂತಾರ ವಿಷಯದ ಬಗ್ಗೆ ನಿರ್ಣಯ ತಕೊಂಡ್ರೆ ಶೀಲಕ್ಕ ಇವತ್ತಿಗೆ ಯಾರ್ದು ಸುದ್ದಿ ಇಲ್ಲ. ಇನ್ನು ಸ್ತ್ರೀ ಶಕ್ತಿ ಸಂಘದಲ್ಲಿ ಯಾರು ಶೀಲಕ್ಕ ಅಂತ ಬಂದ್ರೆ ಅವ್ರಿಗೆ ನಾನು 4 ಅಣಿ ಬೆಲೆ ಕೊಡ್ತೀನಿ. ನನ್ನ ಯಾರು ಕರಿಬೇಡಿ, ಏನೇ ರಗಳಿ ಇಲ್ಲಿ ಸಮಸ್ಯೆ ಇಲ್ಲಿ ನಿಮ್ಗೆ ಇಲ್ಲಿ ನನ್ನ ವಿಷಯ ತಕೊಂಡ್ ಎಲ್ಲ ಆಚಿಗಿಚಿಗೆಲ್ಲ ಮಾಡೋಕತ್ ನಿಮ್ಗೆ ಅದನ್ನ ನೇರವಾಗಿ ಹೌದು ಶೀಲಕ್ಕ ಹಿಂಗ್ ಮಾಡೋ ಸರಿ ಐತಂದ್ ಯಾವಳಾರು ಒಬ್ಳು ಅಥವಾ ಸಂಘದ ಹಿಂಗ್ ಶ್ರೀವರ್ದಿನ ನಿಮ್ಗೆ ಫೋನ್ ಮಾಡಿ ನಮ್ ಚಿಕ್ಕಮ್ಮ ಒಬ್ಳಿದಾಳೆ, ಅವಳು ಸ್ವಲ್ಪ ಜೋರ್ ಅಂದ್ರೆ ಎಂತ ಗಂಧಗಳ ವಿಷಯ ಗೊತ್ತಿಲ್ಲ. ಈ ಒಂದ ಕೂಪ ಮಂಡುಕ ಅಂತಲ್ಲ ಕಪ್ಪಿ ನಮ್ದಿಷ್ಟೇ ಇದು ದೊಡ್ಡ ಪ್ರಪಂಚ ಅಂತಂಬ್ರು ಹೊರಗ್ ಬಾರ್ದೆ ಅಲ್ಲಿ ಒಳಗೆ ಐಕಂಡ ಅವಳು ಹಂಗೆ ಅಲ್ಲ ಚಾಲು ಕೊಡೋದ್ರಿಂದ ನಮ್ದೆಲ್ಲ ದುಡ್ಡು ಸಿಗುದಿಲ್ಲ ಹಂಗಿಲ್ಲ. ಮೊನ್ನೆ ಅವ್ರು ವಿನೋದ್ ಗಂಡಂಗಲ್ಲ ನಮ್ಗೆಲ್ಲ ಪುಸದಿ ತಂದ್ ಬಂದ ನಾವು ಅಲ್ಲಿ ಮಧ್ಯೆ ಪೇಟೆಗೆ ಊರಲ್ಲಿ ಸೈಡ್ ಅಲ್ಲಿ ಕೊಲ್ಕೊಟ್ಟು ಮಕ್ಕಿ ಹತ್ರ ಇದ್ರಂಬ್ರ ಅವ್ರ ಕಲ್ಕೊಂಡು ದೇವಸ್ಥಾನದ ಇದು ಮುಕ್ತೇಶ್ವರ ಇದ್ರಲ್ಲ ಅವ್ರ ಇದಕ್ ಗಾಡಿಗೆಲ್ಲ ಅವ್ರು ಹಾಪದ್ ಕಡೆ ಜೋರ್ ಮಾಡ್ಕೊಂಡು ಕಡೆಗೆ ಸರ್ ಯಾರೋ ಬಂದ್ರ ಗಲಾಟಿ ಅಂತ. ಅಲ್ಲ ನೀವ್ ಮರ್ರಕ್ಕೆ ಇದ್ ಮಾಡಿ ಕಂಬ್ರ ನಾ ಕಡೆಗೆ ಜೋರದೆ ಹೆಂಗ್ಸ್ರಿ ಕಣಿ ನಮ್ ಕೆಲವರಿಗೆಲ್ಲ ಮಾತಾಡೋತಿ ಬಾಯೆಲ್ಲ ಒಣಗಿ ಹೋತಿತ್ ನನ್ನ ಹತ್ರ ಮಾತಾಡೋತಿ ಅಂದ್ರೆ ನಾನ್ ಎಂತಾರು ಸರಿ ಹೇಳಿಬಿಡ್ತ ನನ್ ಕಡೆ. ಅಲ್ಲ ಶೀಲ ಈ ಕಣ ನಮ್ದೆಲ್ಲ ಆಧಾರ್ ಕಾರ್ಡ್ ಬ್ಲಾಕ್ ಮಾಡ್ತಾರಮ್ರ ಮತ್ತ ಇದಮ್ರ ರಘು ಇನ್ನೊಬ್ರ ಅವ್ರ ಮಗಳ ಗಂಡ ಪೊಲೀಸ್. ನಾ ಹೇಳ್ದೆ ಮರ ನಿಮ್ ಮಗ ಒಳಿಯ ಪೊಲೀಸ್ ಅಲ್ದ ಅದ್ರ ಬಗ್ಗೆ ಒಂಚೂರು ಕೇಳಿ ಅಂದಲ್ಲಿ ಇಲ್ಲ ಅವ್ರ ಅದ್ರ ಬಗ್ಗೆ ಅಂತೆಲ್ಲ ಕಡಿಗೆ ಹೇಳ್ರು ಬಂದ್ಕೊಂಡ ಸಂಗೀತ ಹೇಳ್ದಾಳ ಸಾಲಕ್ಕೆ ಯಾವ್ದು ರಾಷ್ಟ್ರೀಕೃತ ಬ್ಯಾಂಕ್ ಸೊಸೈಟಿ ಎಲ್ಲೋ ಸಾಲಕ್ಕೆ ಜಾಮೀನ್ ಹಾಕಿದ್ರೆ ಅವರಿಗೆ ಅಂದ್ರೆ ಯಾರು ಇವ್ರು ಕೊಡದೇ ಇದ್ರೆ ಜಾಮೀನುದಾರನ್ ಕೇಳುವ ಹೊಕ್ಕಿದೆ, ಸಾಕ್ಷಿದಾರನೆಲ್ಲ ಕೇಳುವ ಹೊಕ್ಕಿಲ್ಲ ಅಂದಳ ಅವ್ರ ಮಗಳು. ಅಲ್ಲ ನಾ ಹೇಳಿದೆ ನೀವು 3 ಲಕ್ಷ ಲೋನ್ ತೆಗ್ದವ್ರ ನಾವು ಅವ್ರ ಪಾರ್ವತಿ ಶೆಟ್ಟಿ ಅಂತ ತುಂಬಾ ಅವ್ರು ಒಂದು 50-60 ಲೀಟರ್ ಹಾಲೆಲ್ಲ ಹಾಕ್ತಾ ಇದ್ರು, ವಾರಕ್ಕೆ 7,000 ರೂಪಾಯಿ ಕೊಡ್ತಾ ಇದ್ರು ಅವ್ರು. 2-3 ಜನ ಹತ್ರ ಹೇಳಿ ನಾನ್ ಸಾಲ ತೆಗ್ಸಿ ಕೊಟ್ಟಿದ್ದೆ. ಶೀಲ ನಂಗ್ ಯಾರ ಹತ್ರ 55,000 ಸಾಲ ತೆಗ್ಸಿ ಕೊಡಕ್ ಹೇಳಕ್ ಆ ಹಿಂಗ್ಸು ತಿಂಗಳಿಗೆ 28,000 ಕೊಟ್ಟಿತ್ತು, ದಿನಕ್ಕೆ 50-60 ಅಂದ್ರೆ ನಾವ್ ಹಿಂಗೆ ಹೇಳಿ ಅಂದ್ರೆ ದೇವ್ರ ಮೇಲೆ ದೇವ್ರ ಅವ್ರಿಗೊಂದು ಕೊಟ್ಟಕ್ಕೊಂದು ಅನುಕೂಲ ಇಲ್ಲಿ ಈ ಹೆಂಗ್ಸಿಗೊಂದು ಹೆಲ್ಪ್ ಆಯ್ಲಿ ಅಂತ ಹೇಳಿ ನಾವು ಈಗ ಅವರೆಲ್ಲ ಕೊಟ್ಲೇ ಇಲ್ಲ ಅಂದ್ರೆ ನನ್ನ ಹಣವೇ ನಂಗೆ ಕೊಟ್ಟುಕತ್ತಿಲ್ಲ, ಅವ್ರದ್ದು ಬಾಕಿ ಅದು ನಂಗೆ ಕೊಟ್ಟುಕತ್ತ. ನಾವು ದೇವ್ರ ಮೇಲೆ ಒಂದು ಭಾರ ಹಾಕೊಂಡೇವ್ರೆ ಅವ್ರಿಗೊಂದು ಬೇಕೊಟ್ಟು ಇವ್ರಿಗೊಂದು ಉಪಯೋಗ ಆಗ್ಲಿ ಪ್ರಯೋಜನ ಆಗ್ಲಿ ಅವ್ರಿಗೊಂದು ಕೊಟ್ಟುಕೊಂಡು ಒಳ್ಳೆ ದಾರಿ ಕೊಡು ಅಂತ ಹೇಳಿ ನಾವು ಬೇಡ್ಕೊಂಡು ಅವ್ರು ಅಷ್ಟು ಕಡೆಗೆ ಪಟ್ಟ ತೀರ್ಸ್ರು 3. ಅಲ್ಲ ನೀವು ನಮ್ಗೆ ಲೆಕ್ಕ ಮಾಡ್ಕಾರ ಫೋನ್ ಬೇಕು, ಫೋನ್ ಕ್ಯಾಲ್ಕುಲೇಟರ್ ತಗೊಂಡ್ ಲೆಕ್ಕ ಮಾಡ್ತ ನಾವ್. ನೀವು ಕೊಯ್ ಬಾಯಿಗೆ ಲೆಕ್ಕ ಮಾಡಿ 3 ಲಕ್ಷ ಲೋನಿಗೆ 3 ವರ್ಷಕ್ಕಾರ ಎಷ್ಟು ಬಡ್ಡಿ 5 ವರ್ಷಕ್ಕಾರ ಎಷ್ಟು ಬಡ್ಡಿ ಅಂತ ಬೇಗ ಕೊಟ್ಕೊಂಡ್ರಿ ಅಂತಕ್ಕೆ. ನಾವು 3 ವರ್ಷಕ್ಕೆ ಪಾರ್ವತಿ ಶೆಟ್ಟಿ ಅವ್ರಿಗೆ ಸಾಲ ಕೊಡ್ತೇವೆ ಅಂತ ಸೈನ್ ಹಾಕಿದ್ದೆ, ನೀವೆಂತಕ್ ಬೇಗ ಕೊಟ್ಕೊಂಡ್ರಿ? ಏನ್ ನಿಮಗ್ ದುಡ್ಡಿನ ಆಸೆ ಇತ್ತ? ನಿಮ್ದು 80 ರೂಪಾಯಿ ತಿಂಗಳಿಗೆ 80 ರೂಪಾಯಿ ನಿಮ್ದು ಉಳಿತಾಯ ಆಗ್ತದೆ, ನಿಮ್ಮ ಉಳಿತಾಯ ಹೆಚ್ಚಾಯ್ತಾ ಹೋಯ್ತ? ನಮ್ದು ದುಡ್ಡು ಇವ್ರು ಪೂರ
ಕಡಿ ಅಲ್ಲ ನಮ್ಮ ಹುಡ್ಜಿಕಮ್ಮ ಅದು ಹೆಂಗ ಅದು ಕೊಟ್ಟಪ್ಪ ನಾವ್ 1 ಲಕ್ಷ ತಗೊಂಡಿದ್ದಪ್ಪ ಬೇಗ ಬೇಗ ಎಲ್ಲ ಕೊಟ್ಟಿದ್ದಿರ್ಸಿತೆ ನೀವು ಸ್ವಲ್ಪ ಅಡ್ಗಿ ಮಾಡದ ಬೇಗ ಉಂಡ್ರಿ ನಮ್ದು ಇಲ್ಲಿ ಸ್ವಲ್ಪ ಮಸ್ತ್ ಮಾಡಿರಿ ಎಷ್ಟು ಮುಳ್ಸ್ಕೊಂಡ್ ಹೋತ್ರೋ ತಕೊಂಡ್ ಹೋತ್ರೋ ಓರ್ಕೊಂಡ್ ಹೋತ್ರೋ ನಂಗೆ ಗೊತ್ತಾಗ್ತಿಲ್ಲ ನಮ್ಗೆ ಅದಕ್ಕೂ ಕಡೆಗೆ ಮೊನ್ನೆ ನೀವು ಇವ್ರು ಸುಶೀಲಾ ಸಾಲ ಕಟ್ಟದೆ ಇರೋದಕ್ಕೆ ನಿರ್ಣಯ ಮಾಡಿರಮ್ರಲ್ಲ ಅವ್ರ ಎಲ್ಲ ಸದಸ್ಯರು ಕೊಡ್ತಾರೆ ಶೀಲಕ್ಕ ಒಂಚೂರು ನೀವು ಕೊಟ್ಟಿನಿ ಅಂತ ಹೇಳಿರ ಮೊನ್ನೆ ಎಲ್ಲ ಒಪ್ಪಿದ್ಯಾ ಅವಳದೆಲ್ಲ ಒಟ್ಟಾಗಿ ಕೊಟ್ಟಿನಿ ಇಲ್ಲ ಇಲ್ಲ ನಾವ್ಯಾರು ಹೇಳಲ್ಲ ನಾವು ಅದೇ ಅಂತ ನಾವು ಜೋರ್ ಕಡಿಕೆ ಅವ್ರು ಬುಡಕ್ ಬಂದ್ರ ಗತಿ ಜೋರ್ ಬಿಸಿ ಆಗ್ತಾವ್ರಿ ಎಲ್ಲ ಹೆಂಗ್ಸ್ರು ಹಂಗೆ ಅವನಜ ಇಲ್ವಾ ಅವಳ ಇವ್ರ ಬಾಬಿ ಇಲ್ವಾ ಒಂಚೂರು ಅಲ್ಲ ನೀವು ಮೊನ್ನೆ ಒಪ್ಕ ಬಂದಿರಿ ಅಂದ್ರಲ್ಲ ಸುಶೀಲ ಸಾಲ ಕೊಟ್ಟುದಿಲ್ಲ ಇವ್ ಮೇಡಮ್ ಅಲ್ಲಿ ರಾಘು ಶೆಟ್ಟಿ ಅಂಗಡಿ ಗಲಾಟೆ ಒಂದ್ ಅರ್ಧ ಗಂಟೆ ನಂಗೆ ಕಾಲ್ ಮಾಡಿ ನಂಗಲ್ಲ ಅಂಗನವಾಡೆ ಕೆಲ್ಸ ಇರತ್ ಮಕ್ಕಳೊಟ್ಟಿಗೆ ಅಡ್ಗಿ ಮಾಡ್ಕ ನಾನು ಅವ್ರು ಹೇಳದಕ್ಕೆ ಹ್ಞೂ ಅಂದೆ ಫೋನ್ ಇಟ್ಟಿ ನಾನು ನಿಮ್ಮ ಹತ್ರ ಕೇಳ್ಕಂತಿದ್ದೆ ನೀವ್ ಯಾರು ನಂಗೊಂದ್ ಕಾಲ್ ಮಾಡಿದ್ಯಾ ಶೀಲಕ್ಕ ಸಂಘದಾಗ ಏನಾರು ಸಮಸ್ಯೆ ಯಾರ ಸಾಲ ತೆಕ್ಕೊಡಕಿದ್ರೆ ಸಾಲ ಈ ಮೀಟಿಂಗ್ ಈ ಬಪ್ಕ ಇಕ್ಕಿದ್ರೆ ಶೀಲಕ್ಕ ಅಂತಿದ್ರಿ ವಿಡಿಯೋ ಮಾಡ್ಬೇಡಿ ಅಂದ್ರೆ ಬೇಡ ನಂಗ್ ವಿಡಿಯೋ ಬೇಡ ನಂಗ್ ಮಾತ್ ಬೇಕಂತೇಳಿ ನಾನು ಫೋನ್ ಎತ್ತಿ ಹಿಡಿಲಿಲ್ಲ ಅಲ್ಲೇ ದಂಡಿ ಮೇಲೆ ಹಿಂಗ್ ಇಟ್ಕೊಂಡು ಮಾತಾಡ್ತಿದ್ದಿ ಅಂದ್ರೆ ನೀವ್ ವಿಡಿಯೋ ಮಾಡ್ರೆ ನಿಮ್ ಶೇಮ್ ಆಗ್ಬೇಡ ನಿಮ್ದೇನ್ ವಿಡಿಯೋ ಮಾಡಿನ ಎಲ್ಲ ಹಾಕುದಿಲ್ಲ ಎಲ್ಲರೂ ನಾಳೆ ನಾವ್ ಹಂಗೆ ಹೇಳಲಿಲ್ಲ ಹಿಂಗೆ ಹೇಳಲಿಲ್ಲ ಅಂತ ಹೇಳಿದ್ರೆ ನಂಗ್ ಬೇಕಲ್ಲ ನನ್ ಪರವಾಗಿ ಮಾತಾಡೋರು ಯಾರು ಇಲ್ಲ ಅದಕ್ಕೆ ಸಾಕ್ಷಿಗೋಸ್ಕರ ನಾನು ವಿಡಿಯೋ ಮಾಡ್ಕೊಂತಿದ್ದೆ ಅಂತ ಹೇಳಿ ನಾನು ಫೋನ್ ರಾಗು ತರ ಎಲ್ಲ ವಿಷಯ ಮಾತಾಡುವಾಗ ಯಾವ ವಿಷಯಕ್ಕೆ ಆದ್ಯತೆ ಕೊಟ್ಟದ್ನ ಅವ್ರವರಿಗೆ ಹಿಡಿಲಿಲ್ಲ ನಾನು ಹೆಂಗ್ಸ್ರೆಲ್ಲರೂ ಕಾಣಿಸ್ಕೊಂಡಿರಲ್ಲ ಅಲ್ಲ ಇವ್ರು ಅಲ್ಲ ಮೇಡಮ್ಮ ಅವ್ರದ್ದೆಲ್ಲ ಎಂತಕ್ಕದ್ ಸಾಲು ಕೊಟ್ಟಾಗ್ದು ಕೇಳ ಅವಳು ನಮ್ ಚಿಕ್ಕಮ್ಮ ನೇರ ನಂತರ ಕೇಳಕ್ಕಲ್ಲ ಅದೇನು ಮುಚ್ಚಿಡುವಂತದ್ದ ಕೋರ್ಟಿನ ಮೂಲಕ ಕೋರ್ಟಿಗೆ ಹಾಕ್ಲಿ ಅವ್ರು ನಂಗೆ ನೋಟಿಸ್ ಕೊಡ್ಲಿ ಕೊಟ್ಟಿರುವುದಿಲ್ಲ ನಮ್ ದುಡ್ಡು ಕಟ್ಟಾತಿದ್ ನಿಮ್ದು ಯಾರ್ದು ಸಾಲ ಇಲ್ಲ ಅಂತ ನಿಮ್ದು ಉಳಿತಾಯ ಮಾತ್ರ ಕೊಟ್ಕೊಂತಿದ್ರು ನಮ್ಮ ದುಡ್ಡು ಕಟ್ಟಾತ ಇತ್ತ ಅದಕ್ಕೆ ಜೀವ ಭದ್ರತೆ GST ಈಗ ಇವ್ರ ಸಂಘದರದೆಲ್ಲ ಬಾಬಿಯ ಸಂಬಳ ಅಂಬ್ರ ಸಂಘದರದೆಲ್ಲ ಸಂಬಳ ನಮ್ಮಿಂದ ತಕಂತ್ರ ಯಾವ ಬ್ಯಾಂಕ್ ಅಲ್ಲಿ ಯಾವ ಸೊಸೈಟಿಯಲ್ಲಿ ಇತ್ತು ಹೇಳು ಅಲ್ಲ ಸಿಬ್ಬಂದಿಗಳ ಈಗ ಅವ್ರ ದುಡ್ಡ ಅವ್ರದ್ದು ಕೊಟ್ಟಾಬ್ದ ಯಾವ ಲೆಕ್ಕದ ಕೊಟ್ಟಾಬ್ದ ನಮ್ದಲ್ಲಿ ನಾವು ಬಾಳ ತೆಗ್ದಿ ನಮ್ದು ಎಂತದು ಇಲ್ಲ ನೀವು ಬೇಗ ಕೊಟ್ರಿ ಎಂತಂದ್ರೆ ನೀವ ಸ್ವಲ್ಪ ಅಡಿಗೆ ಮಾಡಿ ಹೌದೌದು ಲಾಂಗ್ ತಕಂತ ಅದು ಸಾಲಕ್ ಬಡ್ಡಿ ತಕಣಿ ನಿಮ್ಗೆ PH ಶುಲ್ಕ ಸಿಬ್ಬಂದಿಗಳ ವೆಚ್ಚ ಸಂಘದ ನಿರ್ವಹಣೆ ಅದೆಲ್ಲ ನಾವು ಕೊಡ್ತೀವಿ ಅಂದೇನ್ ಮಾತಾಡ್ಲಿಕ್ಕಿತ್ತಲ್ಲ ಈಗ ನಾವೀಗ ಬಂದ ನಿಮ್ಮ ಹತ್ರ ಕೇಳಲಿಲ್ಲ ಅಂದಿತ್ತಂಬ್ರ ಈಗ ನಮ್ಗೀಗ ಪ್ರೆಸರ್ ಅಂತಂದ್ರೆ ಹೌದೌದು ಕೇಳಲಿಲ್ಲ ಅಂತ ನೀವು ನಮ್ಮಿಂದ ತಪ್ಪ ನಾನೆಂತ ಹೇಳಿದೆ ನಿಮ್ಗೆ ಸುಪ್ರಾಜ್ರಿಗೆ ಹೇಳಿ ನಿಮ್ ಮೇಲಧಿಕಾರಿಗಳಿಗೆ ಹೇಳಿ ಕಾರ್ಯನಿರ್ವಾಹಕ ನಿರ್ದೇಶಕರು ಯಾರಿದ್ರ ಅವ್ರ ಹತ್ರ ನಮ್ಗೆ ನಮ್ ಹಣ ಎಲ್ಲ ಕೊಟ್ಟಾತಿತ್ತಲ್ಲ ನಿಮ್ದು ಯಾರ್ದು ಸಾಲ ಇಲ್ಲ ನಿಮ್ದು ಕಟ್ಟಾತಿಲ್ಲ ನಮ್ ದುಡ್ಡು ಕಟ್ಟಾತಿತ್ತಲ್ಲ ನಮ್ ದುಡ್ಡು ಕಟ್ಟಾತಿತ್ತಲ್ಲ ಅಲ್ಲ ಇಲ್ಲ ಯಾರ್ದು ಎಂತ ಮಾಡ್ಕೊತಿಲ್ಲ ಈಗ ಯಾರದ್ದೇನಾಗುದಿಲ್ಲ ನನ್ನ ಸಾಲ ನಾನ್ ಕೊಟ್ಟುದಿಲ್ಲ ಕಟ್ಟಿದೆ ನೀನ್ ಕೇಳ ಪ್ರಾಮಾಣಿಕವಾಗಿ ನೀವು ಒಂದೊಂದೊಂದೊಂದ್ ಮೀಟಿಂಗ್ ಮಾಡಬೇಡ ಫೋನ್ ಮಾಡ್ಕೊಂಡ್ ಮಾತಾಡಬೇಡ ಉಳ ಸದಸ್ಯರ ನಿಮ್ಗೂ ಅಂದ್ರೆ ನಿಮ್ಮ ವ್ಯವಹಾರ ನಿಮ್ದು ನಿನ್ನ ಅಕೌಂಟ್ ಆಗಿದ್ ನಂಗ್ ತಗೋಕತ್ತ ನನ್ನ ಅಕೌಂಟ್ ಆಗಿದ್ ನಿಂಗ್ ತಗೋಕತ್ತ ಇಲ್ಲ ಅವ್ರ ಕಾನೂನು ಪ್ರಕಾರವಾಗಿ ಬರ್ಲಿ ಅವ್ರು ಕಾನೂನು ಪ್ರಕಾರವಾಗಿ ಬರ್ಲಿ ಮೇಡಮ್ ಬಪ್ಪದಲ್ಲ ನಮ್ ಕೊಟ್ಟಾತಿತ್ತಲ್ಲ ಏನೀಗ ಇವ್ರಿಗೆಲ್ಲ ಸಂಬಳ ನಾವೇ ಕೊಡು ಒಬ್ರಿ 130 ರೂಪಾಯಿ ಕಟ್ಟತ್ತ ನೀನು 130 ರೂಪಾಯಿ ಕಟ್ತೆ ತಿಂಗಳಿಗೆ ಅವ್ರದ್ದು 130 ರೂಪಾಯಿ ಹತ್ತು ಅವ್ರದ್ದು ಹತ್ತ ನಂಗೆ ಗೊತ್ತಿಲ್ಲ ನಿಮ್ದಲ್ಲ ಬಹುಶಃ ಸಾಲು ಇದ್ದಾರದೇ ತಕಂತ್ರೇನು PH ಶುಲ್ಕ ಅಂದೇಳಿ 130 ರೂಪಾಯಿ ತಕಂತ್ರ ಪುಸ್ತಕ ಬೇಕಾ ತೋರಿಸ್ತೀನಿ ನಾನು ಒಡಿಲೆ ಕಟ್ತೇನೆ ನೀವು 130 ರೂಪಾಯಿ ನಿಮ್ದು ಸಾಲ ಇಲ್ಲ ನೀವು 20 ರೂಪಾಯಿ ಕಳ್ಕ ನಿಮ್ಮ ಉಳಿತಾಯ ಹತ್ತು ಪೂರ ನಮ್ದು ಸಾಲ ಹೇರ್ಕಂತಿದ್ರಲ್ಲ ಒಡಿಲ್ಯಾ ನಮ್ ಸಾಲ ಹೇರ್ಕಂತಿದ್ರು ಒಡಿಲ್ಯಾ ನಿಮ್ದಿಲ್ಲ ನಿಮ್ಮದು ಯಾರಿಗೂ ನಿಮ್ಮ ಉಳಿತಾಯ ತೆಗ್ಸಿ ಕೊಡಕ್ ನಾನ್ ಜವಾಬ್ದಾರಿ ಕೋರ್ಟ್ ಮೂಲಕ ಹೋಗಿ ಅವ್ರು ಕೋರ್ಟ್ ಕಾನೂನು ಮೂಲಕ ಬರ್ಲಿ ಅವ್ರು ಕಾನೂನು ಮೂಲಕ ಬರ್ಲಿ ಅಲ್ಲ ನಿಮ್ದು ಏನು ಸಂಬಂಧ ಇಲ್ಲ ಅಲ್ಲ ನೀವು ಈಗ 130 ರೂಪಾಯಿ ನಿಮ್ ತಿಂಗಳಿಗೆ ಕೊಟ್ಟು ಮಾಡ್ಕೊಂಡು ಅಡಿಲಿ ಅವ್ರ ಅಡಿಲ್ಯಾ ಹಾ ಕಣಿಗೆ ಸೀದಾ ಹೋಗ್ತಿದ್ರು ಕಣಿ ಎಂತದೇ ಹೇಳಲ್ಲ ಅಲ್ಲ ನಾ ಹೇಳದಕ್ಕೆ ಈಗ ಉತ್ತರ ಕೊಡ್ಲಿ ಅಲ್ವ ಎಲ್ಲಿಗೆ ಅಂತ ಕೊರ್ ಕಾನೂನು ಪ್ರಕಾರ ಇಲ್ಲಿ ಕೇಳಿ ಸಾಕ್ಷಿ ಅಲ್ಲ ನಿಮ್ಗೂ ನಮ್ಗೂ ಸಂಬಂಧ ಇಲ್ಲ ಸಂಘದ ಕಣಿ ಸಂಘದ ವ್ಯವಹಾರ ಅಂದ್ರೆ ನಾವು ಸರಿಯಾಗಿ ಈಗ ಸ್ತ್ರೀ ಶಕ್ತಿ ಇತ್ತು ನವೋದಯ ಇದೆ ಒಂದ್ಸಲ ಲೋನ್ ತೆಗಿತ ನಾವು ಒಂದ್ಸಲ ಸಾಲಕ್ಕೆ ಲೋನ್ ಚಾರ್ಜ್ ಅಂತ ಕಟ್ ಮಾಡ್ಕೊಂಡ್ರು ಮತ್ತೆ ಇವ್ರಿಗೆ ಇವ್ರು ಬಂದವರಿಗೆ ಹೋದವರಿಗೆ PH ಶುಲ್ಕ ಇನ್ನು ನನ್ನ ವಿಷಯ ಏನೋ ಶೀಲ ಹೋಗಿ ಕೊಲೆ ಮಾಡಿ ಬಂದಂಗಿತ್ತು ಅಂತ ಎಣ್ಸಿರೋರು ಇಲ್ಲ ಏನು ಮಾಡ್ಕೊತೀರ ಅದು ನಿಮ್ಮನ್ನ ಹೆದರ್ಸುದ ನೀವು ನಂಗೆ
ಹೇಳಿ ಏನ್ ನಿಮ್ಮನ್ನ ಹೆದರ್ಸುದಷ್ಟೇ. ಹಾ ಏನ್ ಮಾತಿಲ್ಲ. ಹೌದು ನೀವು ನನ್ನ ಹತ್ರ ಒಬ್ರು ಅಕ್ಕ ಒಬ್ರು ಯಾರ ಫೋನ್ ಮಾಡ್ಕ ನಿಮ್ದು ಅಲ್ಲಲ್ಲೇ ಮೀಟಿಂಗ್ ಅಲ್ಲಲ್ಲೇ ಎಲ್ಲೆಲ್ಲಿ ಜನ ಸಿಕ್ತರ ಅಲ್ಲೆಲ್ಲ ಮೀಟಿಂಗ್ ಮಾಡೋದು ನೀವು. ದೇವ್ರಿ ಸರಿ ನಾನು ದೇವ್ರಿ ಸರಿಯಾಗಿ ಇರುವವಳು ಅಲ್ಲ. ಮೀಟಿಂಗ್ ಎಲ್ಲೆಲ್ಲೇ ಹೋಗಿ ನಂಗ ನಿನ್ನೆನೆ ಗೊತ್ತಿತ್ತಲ್ಲ ಕೆಲವ್ ಕಡೆ ಸೇರ್ಸ್ಕೊಂಡ್ ಮೀಟಿಂಗ್ ಅಂಬ್ರು ಏನ್ ನೇರ ನಂತರ ಕೇಳ್ಲಕ್ಕಲ್ಲ. ಹಾ ಅದೇನು ಮುಚ್ಚಿಡುವಂತದ್ದ ಕೋರ್ಟಿ ಮೂಲಕ ಹಾಕ್ಲಿ ಕೋರ್ಟಿಗೆ ಹಾಕ್ಲಿ ಅವ್ರು ನಂಗ ನೋಟಿಸ್ ಕೊಡ್ಲಿ ನಾ ಕೊಡ್ತೀನಿ. ಹಾ ಅದೇ ನಿಮ್ಗೂ ನಿಮ್ ವ್ಯವಹಾರಕ್ಕೂ ನನ್ ವ್ಯವಹಾರಕ್ಕೂ ಸಂಬಂಧ ಇಲ್ಲ. ಮನೆ ಕೇಳಿ ಹೌದು. ಹಾ ಅಡ್ಡಿಲ್ಲ ಅಂದ್ರೆ ನೀವು ಸೈನ್ ಹಾಕಿರಿಯಲ್ಲ ಏನಕ್ಕೆ ಅವ್ರು ನಮ್ದು ಎಷ್ಟೋ ಕಟ್ಟ ಆತೈತ್ ದುಡ್ಡು ಇವ್ರಿಗೆ ಎಲ್ಲರಿಗೂ ಚಾರ್ಜ್ ಕೊಡೋಕು ನಂಗೇನು ಮೊರಲಿಡಿಲಿಲ್ಲ ಸಂಘ ಮಾಡ್ಕೊಂಡು. ಹಾ ಸ್ತ್ರೀ ಶಕ್ತಿ ಇತ್ತು ನಾವ್ ಅದೇ ಇತ್ತು.